ಪುತ್ತೂರಿನಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಕೂಗುವುದು ಮತ್ತು ಈ ರೀತಿಯ ಪೊಲೀಸರ ದೌರ್ಜನ್ಯವನ್ನು ಫಸ್ಟ್ ಆಗಿ ನಮ್ಮ ಪುತ್ತೂರದ್ದೇ ಆದಂತಹ ಹಿಂದೂ ಸೇನೆಯ ಸ್ಥಾಪಕ ಅಧ್ಯಕ್ಷನಾದ ನಾನು ಪ್ರಪ್ರಥಮವಾಗಿ ಇದನ್ನು ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. 1985-90ರಿಂದ ನಾನು ತಿಳಿದ ಮಟ್ಟಿಗೆ ರಾಜಕೀಯದಲ್ಲಿ ಇಷ್ಟರ ತನಕ ಕಾರ್ಯಕರ್ತರಿಗೆ ಈ ರೀತಿಯ ಅನ್ಯಾಯಗಳು ಆಗಿರುವುದು ಹೊರತು ಯಾವುದೇ ರೀತಿಯ ವಿರೋಧ ಪಕ್ಷದಗಳಿಗೆ ಅಥವಾ ಒಂದು ರಾಜ್ಯದವರು ಇನ್ನೊಂದು ರಾಜ್ಯದವರ ಮೇಲೆ ಮಾಡಿದ್ದು ಕಡಿಮೆ. ಬಹುಶಃ ಪುತ್ತೂರಿನಲ್ಲಿ ಬೇರೆ ಯಾವುದೇ ಸ್ಥಳಗಳಲ್ಲಿ ಈ ರೀತಿಯ ಒಂದು ದೌರ್ಜನ್ಯ ನಾನು 35 ವರ್ಷಗಳಲ್ಲಿ ನಾನು ಕಂಡಿಲ್ಲ. 1994-95ರಲ್ಲಿ ಸೌಮ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲಿ ರಾತ್ರಿ ಹಗಲೆನ್ನದೆ ನಮ್ಮ ಇಡೀ ಪುತ್ತೂರಿನ ಕಾರ್ಯಕರ್ತರನ್ನು ರಾತ್ರಿಯಿಂದ ಬೆಳಿಗ್ಗೆ ತನಕ ಹುಡುಕಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ, ಇದೇ ಪೊಲೀಸರ ಮುಖಾಂತರ. ಇಲ್ಲಿ ರಾಜಕೀಯದವರು ಅವರು ನೇರವಾಗಿ ಯಾವುದೇ ಇದರಲ್ಲಿ ಕಾಣುವುದಿಲ್ಲ, ಹಿಂಬಾಗಿಲಿನ ಮೂಲಕ ಪೊಲೀಸರನ್ನು ಉಪಯೋಗಿಸಿಕೊಂಡು ಇಲ್ಲಿ ಕಾಂಗ್ರೆಸ್ ಬಿಜೆಪಿಯ ಯಾವುದೇ ಪಕ್ಷ ಆಗಲಿ ಇಲ್ಲಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವುದೇ ಹೊರತು ಬೇರೆ ಯಾವುದಲ್ಲ. ಇವರಿಗೆ ಮಾಡಬೇಕು ಏನು? ಇಲ್ಲಿಯ ರಾಜಕಾರಣ ಇಷ್ಟೇ, ಕಾರ್ಯಕರ್ತರ ಮೇಲೆ ನಾವು ದೌರ್ಜನ್ಯ ನಡೆಸಿ ನಾವು ಲೀಡರ್ಗಳಾಗುವುದು. ಕಾರ್ಯಕರ್ತರು ರಾತ್ರಿ ಹಗಲು ದುಡಿದು ಇವರನ್ನು ಒಂದು ಸ್ಥಾನಮಾನಕ್ಕೆ ಕೂರಿಸಿದಲ್ಲಿ ಇವರು ನಂತರ ದೊಡ್ಡ ಅಧಿಕಾರಕ್ಕೆ ಬಂದ ಕೂಡಲೇ ತನಗಾಗಿ ರಾತ್ರಿ ಹಗಲು ದುಡಿದಂತ ಕಾರ್ಯಕರ್ತರನ್ನೇ ಇವರು ಮತ್ತೆ ಬಲಿಪಶುಗಳನ್ನಾಗಿ ಮಾಡ್ತಾರೆ. ಈ ಏನು ಕಾರ್ಯಕರ್ತರ ಮೇಲೆ ಇವರಿಗೆ ಅಷ್ಟೊಂದು ಪ್ರೀತಿ ಇರ್ತಿದ್ರೆ 30-35 ವರ್ಷಗಳ ಹಿಂದ ಕಾರ್ಯಕರ್ತರೇ ಇಲ್ಲಿ ಬಲಿ ಪಶು ಆಗ್ತಾ ಇರೋದು ಹೊರತು ಯಾವುದೇ ರಾಜಕಾರಣಿ ಬಲಿ ಪಶು ಆಗ್ತಾ ಇಲ್ಲ. ಪುತ್ತೂರಿನ ಜನ ತಾಳ್ಮೆಯವರು, ಆದರೆ ತಾಳ್ಮೆ ತಪ್ಪಿದ್ರೆ ಪುತ್ತೂರಿನವರು ಹೇಗೆ ಅಂತ ತೋರಿಸಿಕೊಡ್ಲಿಕ್ಕೂ ಆಗುತ್ತದೆ. ಬಹುಶಃ ಇಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವರಿಗೆ ನಾವು ಯಾವಾಗಲೂ ಅಡ್ಡ ಬಿದ್ದು ಯಾವುದೇ ರೀತಿಯ ಈ ರೀತಿಯ ಘಟನೆಗಳು ಆಗದಾಗಿ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಆದರೆ ಎಲ್ಲೋ ಇಲ್ಲಿ ರಾಜಕಾರಣಿಗಳು ಕಾರ್ಯಕರ್ತರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ಅದು ಪುತ್ತೂರಲ್ಲಿ ಯಾರಿಗೂ ದಮ್ಮಿಲ್ಲ ಅಂತಲ್ಲ. ಇವರ ದಮ್ಮೇನು? ಅಧಿಕಾರ ಮಾಡಿ ಪುತ್ತೂರು ತಾಲೂಕಿನ ಅಭಿವೃದ್ಧಿಯಲ್ಲಿ ದಮ್ಮು ತೋರಿಸುವುದಿಲ್ಲ, ಕಾರ್ಯಕರ್ತರ ಮೇಲೆ ಇವರ ದಮ್ಮು. ಇದನ್ನು ಇಷ್ಟ ತನಕ ಸಹಿಸಿಕೊಂಡು ಬಂದಿದ್ದಾರೆ, ಕಾರ್ಯಕರ್ತರು ಸಹಿಸಿಕೊಂಡು ಬಂದಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಒಂದೇ ರೀತಿ ಇರುವುದಿಲ್ಲ. ರೊಚ್ಚಿಗೆದ್ರೆ ಪುತ್ತೂರಲ್ಲಿ ಯಾವುದೇ ರಾಜ್ಯವನ್ನು ಸರ್ವನಾಶ ಮಾಡುವಂತ ತಾಕತ್ತು ಇಲ್ಲಿಯ ಕಾರ್ಯಕರ್ತರಿಗಿದೆ. ಯಾವುದೇ ರಾಜಕಾರಣಿಗಳು ಇದನ್ನು ಲಘುವಾಗಿ ಪರಿಗಣಿಸಿಕೊಳ್ಳಬೇಡಿ. ಬಹುಶಃ 1994-95ರಲ್ಲಿ ಸೌಮ್ಯ ಪ್ರಕರಣ ನಂತರ ಸರಿಯಾದ ಇಲ್ಲಿ ಸಂಘಟನೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪರವಾಗಿ ಒಂದು ಸಂಘಟನೆ ಬೇಕಂತ ಹೇಳಿದರೆ ಯಾವುದೇ ರೀತಿಯ ರಾಜಕೀಯದವರು ಇದಕ್ಕೆ ಮನ್ನಣೆ ನೀಡಲಿಲ್ಲ. ಯಾಕೆ ನೀಡಲಿಲ್ಲ? ಇಲ್ಲಿ ಯಾವುದೇ ವ್ಯಕ್ತಿ ಮೇಲೆ ಬರಬಾರದು. ಯಾವುದೇ ವ್ಯಕ್ತಿ ಮೇಲೆ ಬಂದ್ರೆ ನನ್ನ ಅಧಿಕಾರಕ್ಕೆ ಕುತ್ತು ಬರುತ್ತದೆ, ನನ್ನ ರಾಜ್ಯಕ್ಕೆ ಇಲ್ಲಿ ಕಡಿಮೆ ಆಗ್ಬೋದು, ಇಲ್ಲಿ ನನಗೆ ಅಧಿಕಾರ ತಪ್ಪಬಹುದು. ಇದು ಒಂದೇ ವಿಷಯಕ್ಕೋಸ್ಕರ ಇಲ್ಲಿ ಯಾರನ್ನು ಬೆಳೀಲಿಕ್ಕೆ ಬಿಡುವುದಿಲ್ಲ. ಯಾವುದೇ ಸಂಘಟನೆಗಳನ್ನು ಇಲ್ಲಿ ಬೆಳೀಲಿಕ್ಕೆ ಬಿಡುವುದಿಲ್ಲ. ಯಾವುದೇ ರಾಜಕಾರಣದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಯನ್ನು ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ. ಯಾಕೆ? ಇಲ್ಲಿ ನಾನೇ, ನನ್ನ ನಂತರ ಇಲ್ಲಿ ಇನ್ನೊಬ್ಬ ಬರಬಾರದು. ಇದು ರಾಜಕೀಯ. ಆದರೆ ಈ ಕಾಲಘಟ್ಟದಲ್ಲಿ ಅನೇಕ ವರ್ಷಗಳಲ್ಲಿ ಒಂದು ಸಂದರ್ಭದಲ್ಲಿ ಪಾರ್ಟಿಯ ಒಳಗೆ ತಲವಾರುಗಳ ಹಾರಾಟ ಆಗ್ತಾ ಇತ್ತು. ತದನಂತರ ಆ ತಲವಾರು ನಿಂತು ಧರ್ಮದ ಮೇಲೆ ಹೋರಾಟ ಆಯಿತು. ಧರ್ಮದ ಮೇಲೆ ಹೋರಾಟ ಆದ ಮೇಲೆ ಈಗ ಕಾರ್ಯಕರ್ತರ ಮೇಲೆ ಇವರ ಹೋರಾಟ. ಏನು ಕಾರ್ಯಕರ್ತರ ಮೇಲೆ ಹೋರಾಟ? ನಮ್ಮನ್ನು ಜನಪ್ರತಿನಿಧಿಗಳನ್ನಾಗಿ ಮಾಡಿದಂತ ನಮ್ಮ ಕಾರ್ಯಕರ್ತರ ಮೇಲೆ ಇವರ ಹೋರಾಟ. ನಾನು ಆ ಪಕ್ಷದವರು ಈ ಪಕ್ಷದವರು ಅಂತ ಹೇಳ್ತಾ ಇಲ್ಲ. ಇಲ್ಲಿ ರಾಜಕೀಯದವರು ಬೇಳೆ ಬೀಸುವುದು ನಮ್ಮ ಕಾರ್ಯಕರ್ತರ ಮೇಲೆ, ಪುತ್ತೂರಿನ ಮುಗ್ಧ ಕಾರ್ಯಕರ್ತರ ಮೇಲೆ.
ಪುತ್ತೂರಿನ ಕಾರ್ಯಕರ್ತರು ಬಹಳ ಮುಗ್ಧರು. ಅದೇ ರೀತಿ ಇಂಥ ಸಂದರ್ಭಗಳಲ್ಲಿ ಕಾರ್ಯಕರ್ತರು ಎಷ್ಟು ಜನ ಒಟ್ಟಾಗುತ್ತಾರೆ, ಇನ್ನು ಮುಂದಿನ ನಡೆ ಏನು ಎಂಬುದನ್ನು ಪುತ್ತೂರು ಗಮನಿಸಬೇಕು, ರಾಜಕಾರಣಿಗಳು ಇದನ್ನು ಗಮನಿಸಬೇಕು. ಅಧಿಕಾರ ಇದೆ ಅಂತ ಹೇಳಿ ಏನು ಮಾಡಿದ್ರು ನಡೀತದೆ ಅಂತ ಹೇಳಿ ಕೆಲವೇ ದಿನಗಳು ಮಾತ್ರ, ಆದರೆ ಒಂದಲ್ಲ ಒಂದು ದಿನ ಪುತ್ತೂರಲ್ಲಿ ಪ್ರತಿಯೊಬ್ಬರು ರಾಜಕೀಯ ಮಾಡಿ ಅಧಿಕಾರ ಮಾಡಿ ಕಳ್ಕೊಂಡವರಿದ್ದಾರೆ. ಬಹುಶಃ ಕೆಲವರಿಗೆ ಹೆಸರಿಲ್ಲದಂತಾಗಿ ಅವರೇ ಆಗಿದ್ದಾರೆ. ಯಾಕೆ? ಅದು ಕಾರ್ಯಕರ್ತರ ಶಾಪ. ಇಲ್ಲಿ ಜನಪ್ರತಿನಿಧಿಗಳಿಗೆ ಯಾರು ಈ ಬಡ ಕಾರ್ಯಕರ್ತರ ಮೇಲೆ ಇವರು ಏನು ದೌರ್ಜನ್ಯ ಮಾಡ್ತಾರ, ಇವರ ನೋವು, ಇವರ ತಂದೆ ತಾಯಿಯ ಈ ಮನೆಯವರ ನೋವು ಇವರಿಗೆ ಅದೇ ಶಾಪ ಆಗ್ತದೆ. ನಾವು ಕಾರ್ಯಕರ್ತರನ್ನು ದೇವರಾಗಿ ಇವರನ್ನು ಪ್ರೀತಿಸಬೇಕು. ಇವರು ಲೀಡರ್ಗಳಾದ ಮೇಲೆ, ಇವರು ರಾಜಕೀಯದಲ್ಲಿ ಒಂದು ಮಟ್ಟಕ್ಕೆ ಬಂದ ಮೇಲೆ ಇಲ್ಲಿ ಕಾರ್ಯಕರ್ತರನ್ನು ಕೇಳುವವರಿಲ್ಲ. ರಾಜಕೀಯದಲ್ಲಿ ಇವರ ಬೇಳೆ ಬೀಸಿಕೊಂಡು ಹೋಗ್ತಾರೆ ಹೊರತು, ಇವರು ತಮ್ಮ ಅಧಿಕಾರವನ್ನು ಚಲಾಯಿಸುವುದು ನಮ್ಮ ಕಾರ್ಯಕರ್ತರ ಮೇಲೆ ಹೊರತು, ಇವರು ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಇವರ ಯಾವುದೇ ಇದಿಲ್ಲ, ನಡೆಯಿಲ್ಲ. ನಡೆ ಏನಿದ್ರು ಈ ಕಾರ್ಯಕರ್ತರ ಮೇಲೆ ಇವರ ಸವಾರಿ. ಬಹುಶಃ ಪುತ್ತೂರಲ್ಲಿ ಈ ರೀತಿ ಆಗುವುದು ಬಹಳ ಖಂಡನೀಯ. ಇದು ಯಾವುದೇ ರಾಜಕೀಯಕ್ಕಾಗಲಿ, ಯಾವುದೇ ಸಂಘಟನೆಗಾಗಿ, ಯಾವುದೇ ಪಕ್ಷ ರಹಿತವಾಗಿ ಇದನ್ನು ಒಕ್ಕೊರಲಿನಿಂದ ಪುತ್ತೂರಿನ ಪ್ರತಿ ಒಬ್ಬ ಪ್ರಜೆ, ಜಾತಿ ಮತ ಯಾವುದೇ ರಾಜ್ಯಕ್ಕೆ ಬಿಟ್ಟು ಇದನ್ನು ಒಕ್ಕೊರಲಿನಿಂದ ಎಲ್ಲ ಜನ ಇವತ್ತು ಇದನ್ನು ಬಹಳವಾಗಿ ಖಂಡಿಸಿದ್ದಾರೆ. ಬಹುಶಃ ನಾನು ಇದಕ್ಕಿಂತ ಜಾಸ್ತಿ ಹೇಳೋದಿಲ್ಲ. 95ರ ನಂತರ ನಾನು ಸ್ಥಾಪಕಾಧ್ಯಕ್ಷನಾಗಿ ಇಲ್ಲಿ ಆ ಸಂದರ್ಭದಲ್ಲಿ ಮೀಡಿಯಾಗಳು ಅಥವಾ ಪೇಪರ್ ಅಥವಾ ಇತ್ತೀಚೆಗೆ ಆಗುವಂತಹ ಘಟನೆಗಳು ಒಂದು ನಿಮಿಷದಲ್ಲಿ ಜನರ ತಲುಪುತ್ತೆ. 94, 95ರಲ್ಲಿ ಒಂದೆರಡು ದಿನ ಬಿಟ್ಟು ಪೇಪರಲ್ಲಿ ಬರ್ತಾ ಇತ್ತು ಯಾವುದಾದ್ರೂ ನ್ಯೂಸು. ಹಾಗಾದ್ರೆ ಈಗ ಜನರೇನು ಮುಟ್ಟಾಳರಲ್ಲ, ರಾಜಕಾರಣಿಗಳು ಇನ್ನೂ ಬದಲಾಗಿಲ್ಲ. ಇಲ್ಲಿ ಪುತ್ತೂರಲ್ಲಿ ಇಲ್ಲಿ ಇನ್ನೂ ಮುಗ್ಧರಾಗಿ ಇದ್ದಾರೆ. 1980, 85ರ ಆ ದಶಕದಲ್ಲಿ ಇಲ್ಲಿನ ಪುತ್ತೂರು ಜನ ಇದ್ದಾರ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ತಿಳಿವಳಿಕೆ. ಬಹಳಷ್ಟು ಜನ ಪುತ್ತೂರಿನ ಪ್ರತಿ ದಿನದ ಇಂಚನ್ನು ನೋಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಟಿವಿ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಪ್ರತಿಯೊಬ್ಬರು ಇಲ್ಲಿ ಯಾವುದನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ, ಅದು ಜನರಿಗೆ ಸ್ಪಷ್ಟವಾಗಿ ತಲುಪ್ತಾ ಇದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಒಂದೇ ನಿಮಿಷದಲ್ಲಿ ಜನ ಜಡ್ಜ್ ಮಾಡ್ತಾ ಇದ್ದಾರೆ. ಇವತ್ತು ಸುಳ್ಳು ಅಥವಾ ಇನ್ನೊಂದು ರೀತಿಯ ಆರೋಪ ಅದನ್ನು ಕೇಳುವಂತ ಪ್ರಶ್ನೆ ಈಗ ಇಲ್ಲ. ಕಾಲ ಮೀರಿ ಹೋಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು, ರಾಜಕೀಯ ವ್ಯಕ್ತಿಗಳು ಪುತ್ತೂರಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದ ರೀತಿಯಲ್ಲಿ ತಾವು ಖಾಲಿ ಅಭಿವೃದ್ಧಿ ರೀತಿಯಲ್ಲಿ ಹೋಗಿ ಹೊರತು ಕಾರ್ಯಕರ್ತರಿಗೆ ಅಥವಾ ಜಾತಿ ರಾಜಕೀಯ ಅಥವಾ ಇನ್ನೊಂದು ಮಾಡುವುದನ್ನು ಬಿಟ್ಟು ದಯವಿಟ್ಟು ಇಲ್ಲಿಯ ಮುಗ್ಧ ಜನರ ಮೇಲೆ ನಿಮ್ಮ ಯಾವುದೇ ರಾಜಕೀಯವನ್ನು ತೋರಿಸಬೇಡಿ ಎನ್ನುವುದು ನನ್ನ ಕಳಕಳಿಯ ವಿನಂತಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್,
ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.